चार लेन वाले राम पथ के साथ साथ भक्ति पथ, श्री राम जन्मभूमि पथ और धर्म पथ, अत्याधुनिक ट्रैफिक मैनेजमेंट प्रणाली और जगह जगह रेलवे ओवरब्रिज और अन्य शहरों से सड़क मार्ग से आने के लिए मार्गों को चार लेन बनाकर सुगम व्यवस्था की गई है। श्रद्धालुओं और पर्यटकों की अयोध्या यात्रा की परिकल्पना करते हुए नगर में प्रवेश से लेकर उनके अयोध्या प्रवास की अवधि में हर क्षण हर
ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾದೇವಿಯನ್ನು ಲಂಕೆಯಲ್ಲಿ ಕಾಣುತ್ತಾನೆ. ಶ್ರೀರಾಮನ ಪರಮದೂತ ಮಹಾಭಾರತ ಇತಿಹಾಸವೂ ಹೌದು. ಮಹಾಭಾರತ ಈ ಗ್ರಂಥ
ಹಾಲು ದೃಶ್ಯ ರೂಪಕ ಸುದರ್ಶನ ಚಕ್ರ ಹಿಡಿದು ಯುದ್ಧ ಮಾಡುವುದಿಲ್ಲ ಎಂದು ಕೌರವನಿಗೆ ಕೊಟ್ಟ ಭಾಷೆಯನ್ನು ಉಳಿಸಿ ಚಕ್ರ ಹಿಡಿಯನೆಂಬ ಚಕ್ರೆಯು ಚಕ್ರಧರನಾಗುವಂತೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದ ಭಕ್ತಾಗ್ರೇಸರ ಭೀಷ್ಮರ ಮಾತನ್ನು ಉಳಿಸಿಕೊಟ್ಟ ಶ್ರೀಕೃಷ್ಣನ ಲೀಲಾ ವಿನೋದದ ಪುಣ್ಯ ಚರಿತ್ರೆ ಕುರುಕ್ಷೇತ್ರದಲ್ಲಿ ಅನುಗ್ರಹಿಸುತ್ತಾನೆ ಮಹರ್ಷಿ ಅಗತ್ಯ. ದೃಶ್ಯವನ್ನೊಳಗೊಂಡ ಗುಹೆಯ ಮಾದರಿ ಹೊಂದಿರುವ ಅದ್ಭುತ ಮಂದಿರದಲ್ಲಿ ಗೋವರ್ಧನ ಗಿರಿಧಾರಿಯ ಪ್ರತಿಷ್ಠೆ ಮಾಡಿರುವರು. ಇಂದ್ರನ ಗರ್ವಭಂಗ ಮಾಡಿದ ಗೋವಿಂದ ಗಿರಿಧಾರಿಯಾಗಿ
व्युत्थानम् अधर्मस्य तदात्मानं सृजाम्यहम् विनाशाय च दुष्कृताम् धर्म संस्थापनार्थाय सम्भवामि युगे। ನಿರ್ಮಾಣ ಬಾಲು ಆರ್ಟ್ಸ್ ಉಳ್ಳಾಲ. ಸಾಹಿತ್ಯ ನಿರೂಪಣೆ ಕದ್ರಿ ನವನೀತ ಶೆಟ್ಟಿ.
श्रीराम मंदिर और अयोध्या के सुंदरीकरण से तैयार किए गए श्री राम मंदिर की वास्तुकला को दर्शाता है और टोंडर बिल्डिंग के अधूरे ಮನಸ್ಸಿಗೆ ಸಂಬಂಧಿಸಿದ ಶುದ್ಧಾದಿಶುದ್ಧ ಪ್ರೀತಿ ತನ್ನ ತಾಯಿ ಯಶೋದೆಯಲ್ಲಿ ಹೇಳಿಕೊಳ್ಳುವಂತಹ ಶ್ರೀಕೃಷ್ಣ ಪರವಿಲ್ಲ. ಯಶೋಧನೆಗಳು ಪರ್ಯಾಯ ಮೆರವಣಿಗೆಯಲ್ಲಿ ಪುರಾಣ ಪುಣ್ಯಕಥಾ ದೃಶ್ಯ ರೂಪಕ ಅರಗಿನಾಲಯ. ಪಾಂಡವರ ಏಳಿಗೆಯನ್ನು ಸಹಿಸದ ಕೌರವ ಮಾವ ಶಕುನಿಯ ಸೂಚನೆ ಮಾರ್ಗದರ್ಶನದ ಉತ್ಸವದ ನೆಪದಲ್ಲಿ ಅರಗಿನ ಅರಮನೆಯಲ್ಲಿ ಉಳಿಯುವಂತೆ ಮಾಡುತ್ತಾನೆ. ಧರ್ಮರಾಜನಿಗೆ ವಿದುರ ವಿಷ ಬೆಂಕಿಯಿಂದ ದೂರ ಇರುತ್ತಾನೆ. ನಮ್ಮ ಕಸ ನಮ್ಮನೇ ಜವಾಬ್ದಾರಿ ಅಂಚಪ್ಪನಗ ಇಲ್ಲಡೆ ಕಜುವಲು ಕಡ್ಡಾಯವಾದ ಮೂಜು ಬಗೆಯ